ಬೆಂಗಳೂರು ಬಂಟರ ಸಂಘದ ಸರ್ವ ಸದಸ್ಯರ ಪರವಾಗಿ ನಮಸ್ಕಾರಗಳು. ಇವತ್ತೇ ತಾನೇ ಈಗ ತಮ್ಮ ಮುಂದೆ ನಾವು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇವೆ. ನಾನು ಬಂಟರ ಸಂಘದ ಅಧ್ಯಕ್ಷನಾಗಿ ಹಾಗೂ ನನ್ನ ತಂಡ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಅಧಿಕಾರ ಸ್ವೀಕರಿಸಿದ್ದಾರೆ. ಈ 64 ವರ್ಷಗಳ ಇತಿಹಾಸ ಇರುವಂಥ ಬಂಟರ ಸಂಘವನ್ನು ಮುನ್ನಡೆಸುವಂಥದ್ದೊಂದು ದೊಡ್ಡ ಜವಾಬ್ದಾರಿ ನಮಗೆ. ಇದನ್ನ ನಾವು ಮುನ್ನಡೆಸಲಿಕ್ಕೆ ನಮ್ಮ ಒಂದು ಚುನಾವಣೆ ಕೂಡ ಒಂದು ಆಗಿದೆ. ಆವಾಗ ಕೂಡ ಜನರ ಮುಂದೆ ನಾವು ಹೇಳ್ಕೊಂಡು ಬಂದಿದ್ದೇವೆ. ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ. ಈಗ ಎಜುಕೇಷನ್ ಸಲುವಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ಶಾಶ್ವತ ನಿಧಿ ಕಾರ್ಯಕ್ರಮ, ಅದೇ ರೀತಿಯಾಗಿ ಒಂದು ಆಯುರ್ವೇದಿಕ್ ಕಾಲೇಜೊಂದು ಮಾಡಬೇಕಂತ ಇದೆ ಹೊಸದಾಗಿ. ಹಾಗೆ ಒಂದು ಓಲ್ಡ್ ಏಜ್ ಹೋಮ್, ಬಂಟ್ಸ್ ಹೆರಿಟೇಜ್ ಹೋಮ್ ಅಂತ ಒಂದು ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. 2 ವರ್ಷದಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಒಂದು ಆಸೆ ಇದೆ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ದೇವರಿಚ್ಛೆ. ಚಾಲನೆ ಅಂತೂ ನಾವು ಕೊಡ್ತೀವಿ. ಅದಲ್ಲದೆ ನಾವು ಯಾವುದೇ ಒಂದು ಪ್ಲ್ಯಾನ್ ಮಾಡುವಾಗ ಮುಂದಿನ 10 ವರ್ಷಕ್ಕೋಸ್ಕರ ನಾವು ಅದನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. 2 ವರ್ಷಕ್ಕೆ ಒಂದೊಂದು ಅವಧಿಯಲ್ಲಿ ಒಂದೊಂದು ಅಧ್ಯಕ್ಷರು ಅವರ ತಂಡ ಬರುತ್ತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ನಮ್ಮ ತಂಡ ಕೂಡ ಅದಕ್ಕೆ ರೆಡಿಯಾಗಿದೆ. ಬಂಟರ ಸಂಘದ ಸದಸ್ಯರ ಏನೇನು ಬೇಡಿಕೆ ಇದೆ ಎಲ್ಲದನ್ನ ಈಡೇರಿಸಲಿಕ್ಕೋಸ್ಕರ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತೇನೆ. ಸವಾಲುಗಳು ಅಂದರೆ ನಮ್ಮಲ್ಲಿ ಇವಾಗ 18,000 ಮೆಂಬರ್ಸ್ ಇದ್ದಾರೆ ಬಂಟರ ಸಂಘದಲ್ಲಿ. ಬೆಂಗಳೂರಲ್ಲಿ ಸಾಧಾರಣ 1 ಲಕ್ಷಕ್ಕೂ ಮಿಕ್ಕಿ ಬಂಟರಿದ್ದಾರೆ. ಅದರಲ್ಲಿ ಅನೇಕ ಜನರನ್ನು ನಾವು ಮುಖ್ಯವಾಹಿನಿಗೆ ಬಂಟರ ಸಂಘ ಸದಸ್ಯರಾಗಿ ನಾವು ತರಬೇಕಾಗತ್ತೆ. ಅಂಥವರಿಗೆ ಯಾವ ರೀತಿಯ ಸಮಸ್ಯೆಗಳಿವೆ, ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು, ಎಜುಕೇಷನಿಗೆ ಮುಖ್ಯವಾಗಿ ಅವರಿಗೆ ತೊಂದರೆ ಆಗೋದು ಎಜುಕೇಷನಿಗೋಸ್ಕರ. ಆರ್ಥಿಕವಾಗಿ ಸಮಸ್ಯೆ ಇದ್ದಾಗ ಎಜುಕೇಷನಿಗೋಸ್ಕರ ಅವರಿಗೆ ತೊಂದರೆ ಆಗ್ತದೆ. ಅದರ ಬಗ್ಗೆ ನಾವು ಭಾಳ ಕೆಲಸ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಇವಾಗ ಮದುವೆ ಆಗೋದಾಗಲಿ, ಕಷ್ಟದಲ್ಲಿರೋರನ್ನು ಮನೆ ಕಟ್ಕೊಳ್ಳೋದಾಗಲಿ, ಇದಕ್ಕೆಲ್ಲ ನಮ್ಮ ಆರ್ಥಿಕ ಸಹಾಯವನ್ನು ಸಾಧ್ಯ ಆದ ಮಟ್ಟಿಗೆ ನಮ್ಮ ಸಂಘ ಮಾಡ್ತಾ ಬಂದಿದೆ. ಇನ್ನೂ ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಹಾಗೆ ಡಾಕ್ಟರ್ಸ್ ವಿಂಗ್ ಅಂತ ಒಂದಿದೆ. ಅದರಲ್ಲಿ ಕೂಡ ಸಾಕಷ್ಟು ಈ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಅದಕ್ಕೂ ಕೂಡ ಸಹಾಯವನ್ನು ಕಳೆದ ಎಲ್ಲ ವರ್ಷ ನಾವು ನಡೆಸ್ಕೊಳ್ತಾ ಬಂದಿದ್ದೇವೆ. ಅದನ್ನ ಕೂಡ ಮುಂದುವರಿಸಬೇಕಾಗತ್ತೆ. ಇದು ನಮ್ಮ ಎದುರಿರುವಂಥ ಸಮಸ್ಯೆಗಳು.